ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ವಿಶ್ವ ಮಲೇರಿಯಾ ದಿನಾಚರಣೆಯನ್ನ ಏಪ್ರಿಲ್ 25ರಂದು ಆಚರಿಸಲಿದ್ದು ಈಗಾಗಲೇ ಜನತೆಗೆ ಮಲೇರಿಯಾ ನಿಯಂತ್ರಣ ಬಗೆಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್ ತಿಳಿಸಿದರು. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಆರೋಗ್ಯಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆರೋಗ್ಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಆಚರಿಸಲು ಈಗಾಗಲೇ ಸುತ್ತೋಲೆ ಹೊರಡಿಸಲಾಗಿದೆ. ಇನ್ನು ಏಪ್ರಿಲ್ 25ರಂದು ಮಂಗಳೂರಿನ ನಗರದಲ್ಲಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸೊಳ್ಳೆ ಬೆಳವಣಿಗೆ ನಿಯಂತ್ರಣ ಅಭಿಯಾನ ಮತ್ತು ಮಾಹಿತಿ ಶಿಕ್ಷಣ ನೀಡುವಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು, ಸೊಳ್ಳೆ ಉತ್ಪತ್ತಿಯಾಗದ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ನಾಳೆ ಕೂಡ ನಮ್ಮ ವಿಶೇಷವಾದ ಚಿಂತನೆ ಈ ಬಾರಿ ಹೊಸತಾಗಿ ಎಲ್ಲ ಕಟ್ಟಡಗಳು ಸುತ್ತಮುತ್ತ ಸ್ವಚ್ಛವಾಗಿಡಬೇಕು. ಮನೆ ಇರಬಹುದು, ಕಟ್ಟಡಗಳಿರ್ಬೋದು, ಕಟ್ಟಡಗಳು ಕಟ್ಟಿಸುವಂತಹ ಸಂದರ್ಭಗಳಿರಬಹುದು, ಕಚೇರಿಗಳಿರ್ಬೋದು. ವಾರಕ್ಕೆ ಒಂದು ಬಾರಿ ಸುತ್ತಮುತ್ತ ಆವರಣದಲ್ಲಿ ನೀರು ಶೇಖರಣೆ ಆಗಿದೆಯಾ ಅಥವಾ ಯಾವ್ದಾದ್ರು ಘನತ್ಯಾಜ್ಯ ವಸ್ತುಗಳನ್ನು ಬಗ್ಗೆ ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅಥವಾ ವಿಲೇವಾರಿ ಆಗ್ತಾ ಇದೆ ಇಲ್ವಾ, ಅಥವಾ ನೀರಿನ ಶೇಖರಣೆ ಮಾಡಿದ ಸಂದರ್ಭದಲ್ಲಿ ಟ್ಯಾರೇಸ್ ಬಿಲ್ಡಿಂಗ್ ನ ಮೇಲೆ ಬಹಳಷ್ಟು ಕಟ್ಟಡಗಳ ಮೇಲೆ ಮುಚ್ಚಳ ಕೆಲವು ಬಾರಿ ಇಲ್ಲದಿರುವಂತಹ ಸಂದರ್ಭಗಳಲ್ಲಿ ಆ ಸೊಳ್ಳೆಗಳು ಆ ನೀರಿನಲ್ಲಿ ಮೊಟ್ಟೆ ಇಟ್ಟು ಅವರ ಸಂತಾನ ಅಭಿವೃದ್ಧಿ ಆಗುವಂತಹ ಸ್ಥಿತಿಗತಿಗಳಿರ್ಬೋದು. ಇದಕ್ಕೆ ಮುಚ್ಚಳವನ್ನು ಹಾಕಬೇಕು ಅಂತ ಹೇಳುವಂಥದ್ದು ನಾವು ಬಿಲ್ಡರ್ಸ್ಗಳಿಗೆ ಅಥವಾ ಫ್ಲಾಟ್ ಆಗಿರುವಂಥವ್ರಿಗೆ ತಿಳಿಸುವಂಥದ್ದು. ಅನಂತರ ಡಾಕ್ಟರ್ ಅರುಣ್ ಕುಮಾರ್ ಅವರು ಮಾತನಾಡಿ, ಈ ವರ್ಷದ ವಿಶ್ವ ಮಲೇರಿಯಾ ದಿನಾಚರಣೆ ಘೋಷವಾಕ್ಯ ಮಲೇರಿಯಾ ನಿರ್ಮೂಲನೆ ನನ್ನಿಂದ ಪ್ರಾರಂಭದ ಬಗ್ಗೆ ನಗರ ವ್ಯಾಪ್ತಿಯಲ್ಲಿ ವಾಹನದ ಮೂಲಕ ಧ್ವನಿ ಮುದ್ರಿತ ಪ್ರಚಾರ ಹಾಗೂ ಭಿತ್ತಿಪತ್ರಗಳ ಮೂಲಕ ಪ್ರಚಾರ ಕಾರ್ಯಕ್ರಮ ನಡೆಸಲಾಗುವುದು. ಅಲ್ಲದೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಇಲಾಖಾ ವತಿಯಿಂದ ಪ್ರಸ್ತುತ ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಲೇರಿಯಾ ನಿರ್ಮೂಲನೆ ನನ್ನಿಂದ ಪ್ರಾರಂಭ ಆದ. ಸೊ ಇದು ಇವತ್ತಿನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಲೇರಿಯಾ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಎಲ್ಲರ ಸಹಕಾರ ಅಗತ್ಯ ಅಂತಕ್ಕಂಥದ್ದು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ. ನಮ್ಮಲ್ಲಿ ನಾಳೆ ಏನು ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು. ಅವರೆಲ್ಲರೂ ಭಾಗವಹಿಸೋದು ಅಂತ ಹೇಳಿದ್ರೆ ಹೇಗೆ ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ರೆ ಮೊದಲು ನನಗೆ ಮಲೇರಿಯಾ ಬರಬಾರ್ದು ಅನ್ನೋದು ಅವರಿಗೆ ಮನಸ್ಸಲ್ಲಿ ಬರಬೇಕು. ಮಲೇರಿಯಾ ಬರಬಾರ್ದು ಅಂತ ಹೇಳಿದ್ರೆ ಸೊಳ್ಳೆಗಳ ಸಂಖ್ಯೆ ನನ್ನ ಸುತ್ತಮುತ್ತ ಕಡಿಮೆ ಇರಬೇಕು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮಂಜುಳಾ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 ನ್ಯೂಸ್ 24/7 ಮಂಗಳೂರು.